ಅದೇ ರೀತಿ ಪ್ರಾಥಮಿಕ ಶಾಲೆಗಳಲ್ಲಿ ಇಂಗ್ಲಿಷ್ ಬೋಧನೆಯ ಕೊರತೆ ಎನ್ನುವುದು ಬಡ ವಿದ್ಯಾರ್ಥಿಗಳಿಗೆ ಬೇರೆ ಕಡೆ ಅಂದರೆ ಹೆಚ್ಚು ಶುಲ್ಕ ತೆತ್ತು ಹೋಗಿ ವಿದ್ಯಾಭ್ಯಾಸವನ್ನು ಪಡೆಯುವುದು ಕಷ್ಟಕರವಾಗುವುದರಿಂದ ನಮ್ಮ ಕರ್ನಾಟಕ ಸರ್ಕಾರ ತನ್ನ ಮಹತ್ವಾಕಾಂಕ್ಷಿ ಯೋಜನೆಯಾದ ಆಂಗ್ಲ ಮಾಧ್ಯಮ ಶಿಕ್ಷಣ 1ನೇ ತರಗತಿಯನ್ನು 1000 ಪ್ರಾಥಮಿಕ ಶಾಲೆಗಳಲ್ಲಿ ಇದೇ ವರ್ಷದಿಂದ ಆರಂಭಿಸಿದೆ. ನಮ್ಮ ಜಿಲ್ಲೆಯಲ್ಲಿ 43 ಶಾಲೆಗಳಲ್ಲಿ ಇದೀಗ ಈ ವರ್ಷದಿಂದ 1ನೇ ತರಗತಿಯ ಆಂಗ್ಲ ಮಾಧ್ಯಮ ಆರಂಭಗೊಂಡಿದೆ. ಇದಕ್ಕೆ ಶಿಕ್ಷಕರನ್ನು ರಜೆಯಲ್ಲಿ ತರಬೇತುಗೊಳಿಸಿದ್ದಾರೆ. ಮಕ್ಕಳು ಸಹ ಅಧಿಕ ಸಂಖ್ಯೆಯಲ್ಲಿ ಹೆತ್ತವರೆಲ್ಲ ಇಂಗ್ಲಿಷ್ ಮಾಧ್ಯಮಕ್ಕೆ ತಮ್ಮ ಮಕ್ಕಳನ್ನು ಸೇರಿಸಿದ್ದಾರೆ. ನಮ್ಮ ಶಾಲೆಯಲ್ಲಿ ಕನ್ನಡ ಮಾಧ್ಯಮಕ್ಕೆ ಒಂದು ಮಗು ಈ ವರ್ಷ ಸೇರಿಲ್ಲ. ಆದರೂ ಮಕ್ಕಳ ಸಂಖ್ಯೆಯ ಹೆಚ್ಚಳಕ್ಕಾಗಿ ಮತ್ತು ಸರಕಾರಿ ಶಾಲೆಯ ಉಳಿವು ಮತ್ತು ಬಡ ಮಕ್ಕಳ ಒಂದು ಉತ್ತಮ ಶಿಕ್ಷಣಕ್ಕಾಗಿ ಈ ಒಂದು ಯೋಜನೆಯನ್ನು ಸರ್ಕಾರ ಹಮ್ಮಿಕೊಂಡಿದೆ. किस हाल में है खबर रखना, तू अपनी नजर हम पर रखना, किस हाल में है खबर रखना। तेरी है जमीन तेरा आसमान, तू बड़ा मेहरबान, तू बख्शिश कर, सभी का है तू सभी तेरे, खुदा मेरे तू बख्शिश कर। तू चाहे तो हमें राखे, तू चाहे तो हमें मारे, तेरे आगे झुका कर सर खड़े आज हम सारे। वो सबसे बड़े ताकत वाले, तू चाहे तो हर आफत टाले, ओ सबसे बड़े ताकत वाले, तू चाहे तो हर आफत टाले। तेरी है जमीन तेरा आसमान, तू बड़ा मेहरबान, तू बख्शिश कर, सभी का है तू सभी तेरे, खुदा मेरे तू बख्शिश कर। तेरी है जमीन तेरा आसमान, तू बड़ा मेहरबान, तू बख्शिश कर, सभी का है तू सभी तेरे, खुदा मेरे तू। ಶಾಲಾ ಮುಖ್ಯೋಪಾಧ್ಯಾಯಿನಿಯವರು ಬಂದಂತಹ ಎಲ್ಲ ಅತಿಥಿ ಗಣ್ಯರನ್ನು ಸ್ವಾಗತಿಸಲಿದ್ದಾರೆ. ಪ್ರಸ್ತಾವನೆ ಬಂತು ಮೇಡಮ್, ನಿಮ್ಮಲ್ಲಿ ಆಂಗ್ಲ ಮಾಧ್ಯಮ ಶಾಲೆಯನ್ನು ನಮ್ಮ ನಗರಾಭಿವೃದ್ಧಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ನಿಮ್ಮಲ್ಲಿ ಮಾಡುವ ಹೇಳಿ ಆಸೆ ಇಟ್ಕೊಂಡಿದ್ದಾರೆ. ಮೇಡಮ್ ರೆಡಿಯಾಗಿರಿ ನೀವು ಹೇಳಿ. ಹಾಗೆ ತುಂಬ ಸಂತೋಷವಾಯಿತು. ಹಾಗೆ ಆ 1ನೇ ತರಗತಿಗೆ ನಮಗೆ 2019-20ನೇ ಸಾಲಿನಲ್ಲಿ ನಮಗೆ 31 ಮಕ್ಕಳು ದಾಖಲಾತಿಯಾಗಿದ್ದಾರೆ. ಈ ದಾಖಲಾತಿಗೆ ಕಾರಣರು ನಮ್ಮ ಗ್ರಾಮದ ಅಧ್ಯಕ್ಷರು ಹಾಗೂ ಊರಿನ ಎಲ್ಲ ಕಾರ್ಯಕರ್ತರು. ಹಾಗೆ ಅಲ್ಲಿಂದ ಮೊದಲು ನಮ್ಮ ಈ ಆಂಗ್ಲ ಮಾಧ್ಯಮ ಶಾಲೆಯನ್ನು ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ನಗರಾಭಿವೃದ್ಧಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಮಿಸಿದ್ದಾರೆ. ಅವರ ನೇತೃತ್ವದಲ್ಲಿ ನಾವು ಇವತ್ತು ಈ ದಿನ 24 ತಾರೀಕಿಗೆ ನಾವು 1ನೇ ತರಗತಿಯನ್ನು ಉದ್ಘಾಟನೆ ಮಾಡುತ್ತಿದ್ದೇವೆ. ಈ ಉದ್ಘಾಟನೆ ಸಮಾರಂಭಕ್ಕೆ ನಮ್ಮ ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಶ್ರೀಮತಿ ರೂಪಾ ಮೇಡಮ್ ಇವರನ್ನು ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ಳಬೇಕಾಗಿ ಹಾಗೆ ಉದ್ಘಾಟನೆಯನ್ನು ನಮ್ಮ ಶ್ರೀಯುತ ದ.ಕ.ಜ ಸರ್ ನಗರಾಭಿವೃದ್ಧಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಅವರಿಗೆ ರೂಪಾ ಮೇಡಮ್ ಅವರಿಗೆ ನಮ್ಮ ಪಿ ಟಿ ಟೀಚರ್ಗೂ ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ.
ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಯಶವಂತ್ ಸರ್ ನಮ್ಮ ಬಿಒ ಕಚೇರಿಯ ವತಿಯಿಂದ ಅವರನ್ನು ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ನಮ್ಮ ಈ ಶಾಲೆ ಇಷ್ಟು ಅಂದಾಗಿ ಚಂದ ಕಾಣಕೊಳ್ಬೇಕಾದ್ರೆ ಈ ಹಾಲನ್ನು ಸಾಗಿ ಪ್ರತಿಯೊಂದು ಏನೇ ಕೆಲಸ ಕಾರ್ಯಗಳು ಆಗಬೇಕಿದ್ರೆ ನಮ್ಮ ಜಿಲ್ಲಾ ಪಂಚಾಯತ್ ಮೆಂಬರ್ ಆದ ಶ್ರೀಮತಿ ಧನಲಕ್ಷ್ಮಿ ಮೇಡಮ್ ಇವರು ಈ ಹಾಲಲ್ಲಿ ನಾವೀಗ ಕುತ್ಕೊಳ್ಬೇಕಂತ ಇದ್ದರೆ ಈ ಮಳೆಗಾಲದಲ್ಲಿ ಕಾರಣಕರ್ತರು ಅವರೇ ಸರ್ವಶಿಕ್ಷಾ ಅಭಿಯಾನದ ವತಿಯಿಂದ ನಮಗೆ 3,20,000 14-15ನೇ ಸಾಲಿನಲ್ಲಿ ಒದಗಿಸಿಕೊಟ್ಟಿರ್ತಾರೆ. ಹಾಗೂ ಈ ಸಮಾರಂಭಕ್ಕೆ ಅವರನ್ನು ತುಂಬು ಹೃದಯದಿಂದ ಸ್ವಾಗತಿಸುತ್ತೇನೆ. ಅವರಿಗೆ ಹೇಳಿಕೊಳ್ಳುತ್ತೇನೆ. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರಾದ ಶ್ರೀಯುತ ರಾಜೀವ್ ನಾಯ್ಕ್ ಇವರು ಸಹ ನಮ್ಮ ಶಾಲೆಗೆ ಯಾವುದೇ ಕೆಲಸ ಕಾರ್ಯಗಳು ಆಗಬೇಕಿದ್ರೆ ಅಥವಾ ಪಂಚಾಯತ್ ವತಿಯಿಂದ ಯಾವುದೇ ಕೆಲಸ ನಮಗೆ ಆಗಬೇಕಿದ್ರೆ ಸತ್ಯ ಹೇಳ್ತೇನೆ, ಮೊದಲಿಂದ ಯಾವ ಪಂಚಾಯತಿಯ ಅಭಿವೃದ್ಧಿ ಅಧಿಕಾರಿ ಅಥವಾ ಅಧ್ಯಕ್ಷರು ನಮಗೆ ಯಾವುದೇ ರೀತಿ ಧನ ಸಹಾಯ ಕೊಡಲಿಲ್ಲ. ಈಗ ಬಂದ ಅಧ್ಯಕ್ಷರು ಹಾಗೂ ಪಂಚಾಯತ್ PDO ಸರ್ ನಮ್ಮ ಶಾಲೆಗೆ ಹಲವು ರೀತಿಯಲ್ಲಿ ಧನ ಸಹಾಯ ಹಾಗೂ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದಾರೆ. ಅವರಿಗೆ ನಮ್ಮ ಶಾಲಾ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಅವರಿಗೆ ನಮ್ಮ ಇಲಾಖೆಯ ಅಧಿಕಾರಿಗಳಾದ ಶ್ರೀಯುತ ಪ್ರಸಾದ್ ಸರ್, ನಮ್ಮ ತಾಲೂಕು ಸಂಘದ ಶಿಕ್ಷಕರ ಸಂಘದ ಅಧ್ಯಕ್ಷರು ಹಾಗೂ ಜಿಲ್ಲಾ ಉಪಾಧ್ಯಕ್ಷರಾದ ಶ್ರೀಯುತ ನಮ್ಮ ಜಗದೀಶ್ ಶೆಟ್ಟಿ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಶಾಲಾ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮ ಈ ಆಂಗ್ಲ ಮಾಧ್ಯಮ ಶಾಲೆ ನಾನು ಒಂದು 5 ವರ್ಷ ಆಗ್ತಾ ಬಂತು ಇಲ್ಲಿಗೆ. ನಮ್ಮ ಆಂಗ್ಲ ಮಾಧ್ಯಮ 6ನೇ ತರಗತಿಯಿಂದಲೇ ಪ್ರಾರಂಭಿಸಬೇಕೇಳಿ ತುಂಬ ಒದ್ದಾಡಿದಂಥ ಅಥವಾ ಪೇಚಾಡಿದಂಥ ಒಬ್ಬರು ವ್ಯಕ್ತಿ ಶ್ರೀಯುತ ಅಬ್ದುಲ್ ರಹಿಮಾನ್ ಅವರು. ಹಾಗೆ ಅವರಿಗೆ ಈ ವರ್ಷ ನಮ್ಮಲ್ಲಿ 19-20ನೇ ಸಾಲಿನಲ್ಲಿ ಆಂಗ್ಲ ಮಾಧ್ಯಮ ಶಾಲೆ ಫಸ್ಟ್ ಸ್ಟ್ಯಾಂಡರ್ಡ್ ಪ್ರಾರಂಭವಾಗಲಿದೆ ಸರ್ ಹೇಳಿದಾಗ ತುಂಬ ಸಂತೋಷದಲ್ಲಿ ಒಪ್ಪಿ ಹಲವಾರು ಮಕ್ಕಳನ್ನು ಅವರೇ ಇಲ್ಲಿ ಅವರ ವತಿಯಿಂದ ದಾಖಲಾತಿಯನ್ನು ಮಾಡಿಸಿದ್ದಾರೆ. ಅವರಿಗೆ ನಮ್ಮ ಶಾಲಾ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಈ ನಮ್ಮ ಮಿನಿಸ್ಟರ್ ನಮ್ಮ ಶಾಲೆಗೆ ಆಗಮಿಸಿಲ್ಲ, ಅವರ ವತಿಯಿಂದ ನಮಗೆ ಆಂಗ್ಲ ಮಾಧ್ಯಮ ಶಾಲೆ ಬಿಡುಗಡೆ ಆಗಿದೆ. ಅವರೇ ನಮಗೆ ರೆಕಮೆಂಡ್ ಮಾಡಿದ ಮುನ್ನೂರು ಗ್ರಾಮದ ವತಿಯಲ್ಲಿ ಯಾವುದೇ ಆಂಗ್ಲ ಮಾಧ್ಯಮ ಶಾಲೆ ಸಹ ಇದ್ದರೂ ಎಲ್ಲ ಮಕ್ಕಳು ತುಂಬ ಹಿಂದುಳಿದಿದ್ದಾರೆ. ಹಾಗೆ ನಮ್ಮ ಶಾಲೆಯನ್ನೇ ಆಯ್ಕೆ ಮಾಡಿಕೊಂಡಿದ್ದಾರೆ ಆಂಗ್ಲ ಮಾಧ್ಯಮ ಶಾಲೆ ಆಗಿ. ಮತ್ತು ಅವರು ನಮ್ಮ ಶಾಲೆಗೆ ನಮ್ಮ ಹಳೆಯ ಕಟ್ಟಡ, ನಮ್ಮ ಶಾಲೆ ಇರೋದು ಮೊದಲಿಂದಲೂ ಇರುವಂಥ ಕಟ್ಟಡ, ಈ ಕಟ್ಟಡವು ಬೀಳಲಿಕ್ಕೆ ಬಂದ ಪರಿಸ್ಥಿತಿಯಲ್ಲಿರುವ ನಾವೇ ಸಹ ರಿಪೇರಿ ಮಾಡಿದಂಥ ಪರಿಸ್ಥಿತಿ ಇದೆ. ನಾವು ಮತ್ತು ಮಕ್ಕಳು ಸೇರಿ ಶಿಕ್ಷಕರೆಲ್ಲರೂ ಸೇರಿ ಹಾಗೆ ಸರಿ ಹೀಗೆ ಆಗ್ತಾ ಇದೆ ಅಂತ ಹೇಳುವಾಗ ನಮಗೆ ನಮ್ಮ ಶಾಲೆಗೆ 10 ಲಕ್ಷ ರೂಪಾಯಿಯನ್ನು ಸಹ ಅವರು ನಮಗೆ ನೀಡ್ತಾ ಇದ್ದಾರೆ. ಅವರಿಗೆ ಅತ್ಯಂತ ಸಂತೋಷವಾಗ್ತಿದೆ. ಬಹುಶಃ 300 ಶಾಲೆಯಲ್ಲಿ ಇವತ್ತು ನಾವು ಇಂಗ್ಲೀಷ್ ಮೀಡಿಯಂ ಪ್ರಾರಂಭ ಮಾಡ್ತಾ ಇದ್ದೇವೆ. ಕರ್ನಾಟಕ ಸರ್ಕಾರ ಇವತ್ತು ದೃಢವಾದ ತೀರ್ಮಾನ ತಗೊಂಡು ಐತಿಹಾಸಿಕವಾದ ಒಂದು ಕಾರ್ಯಕ್ರಮವನ್ನು ಇವತ್ತು ರಾಜ್ಯದಲ್ಲಿ ಪ್ರಾರಂಭ ಮಾಡಿದೆ. ಒಂದು ಯಾವುದಂತ ಹೇಳಿದರೆ 1ನೇ ಕ್ಲಾಸಿಂದ ಇವತ್ತು ಇಂಗ್ಲೀಷ್ ಮೀಡಿಯಂ ಪ್ರಾರಂಭ ಮಾಡುವಂಥದ್ದು. ತಮ್ಗೆ ಗೊತ್ತಿದೆ, ಇಂಗ್ಲೀಷ್ ಮೀಡಿಯಂ ಪ್ರಾರಂಭ ಮಾಡೋದು ಬಿಟ್ಟು ಇಂಗ್ಲೀಷ್ ಒಂದು ಕ್ಲಾಸ್ ಪ್ರಾರಂಭ ಮಾಡಲಿಕ್ಕೆ ಏನೆಲ್ಲ ಸಮಸ್ಯೆಗಳಿತ್ತು, ಏನೆಲ್ಲ ಬಹುಶಃ ಕೆಲವೊಂದು ಪ್ರತಿರೋಧಗಳಿತ್ತು, ಬೇರೆ ಬೇರೆ ವಿಚಾರಗಳಿತ್ತು, ಅಂತಹ ಒಂದು ಬೇರೆ ಬೇರೆ ಸಂದರ್ಭ ಇತ್ತು. ಆದ ಬಹುಶಃ ಜನರ ಅಪೇಕ್ಷೆ ಮತ್ತು ಜನರಿಗೆ ಬೇಕಾಗುವಂಥ ವಿಚಾರವನ್ನು ಯಾವುದೇ ಒಂದು ಒತ್ತಡ ಬಂದರೂ ಕೂಡ ಅದನ್ನೆಲ್ಲ ತೆಗೆದುಕೊಳ್ಳದೆ ಜನರಿಗೆ ಬೇಕಾಗಿ ಇವತ್ತು ದೃಢವಾದ ತೀರ್ಮಾನ ತೆಗೆದುಕೊಂಡು ಕರ್ನಾಟಕ ರಾಜ್ಯದ ಉದ್ದಗಲಕ್ಕೂ
ಒಂದು ಕ್ಷೇತ್ರದಲ್ಲಿ ಸುಮಾರು 5 ಶಾಲೆಯಲ್ಲಿ ಇವತ್ತು 1ನೇ ಕ್ಲಾಸಿಂದ ಇಂಗ್ಲೀಷ್ ಮೀಡಿಯಂ ಇವತ್ತು ಪ್ರಾರಂಭ ಆಗಿದೆ. ಇದು ದೊಡ್ಡ ಮಟ್ಟದ ಒಂದು ಐತಿಹಾಸಿಕವಾದ ಕ್ರಮ ಅಂತ ನಾನು ಹೇಳಲಿಕ್ಕೆ ಬಯಸಿ, ಸನ್ಮಾನ್ಯ ಮುಖ್ಯಮಂತ್ರಿ ಆದ ಕುಮಾರಸ್ವಾಮಿ ಅವರನ್ನು ವಿಶೇಷವಾದ ಅಭಿನಂದನೆ ಶುಭಾಶಯ ಇವತ್ತು ಸಲ್ಲಿಸುವಂಥದ್ದು. ಈ ಒಂದು ತೀರ್ಮಾನ ತಗೊಂಡ ಉದ್ದೇಶ ಯಾವುದು ಅಂತ ಹೇಳಿದರೆ, ಇವತ್ತೊಂದು ಭಾಷೆ ಬೆಳಿಬೇಕಾದ್ರೆ ಅದು ಇನ್ನೊಂದು ಭಾಷೆಯನ್ನು ದ್ವೇಷಿಸಿ ದೂರ ಮಾಡುವುದು ಭಾಷೆ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಕನ್ನಡ ಭಾಷೆ ಬೆಳಿಬೇಕಾದ್ರೆ ಅದು ನಾವು ಹಿಂದಿ, ಇಂಗ್ಲೀಷ್, ಉರ್ದು ಎಲ್ಲ ಎಷ್ಟೆಲ್ಲ ಭಾಷೆ ಕಲಿಯಲಿಕ್ಕೆ ಸಾಧ್ಯವೇ ಅಷ್ಟು ಭಾಷೆಯನ್ನು ಕಲಿಸಲಿಕ್ಕೆ ಪ್ರಾರಂಭ ಮಾಡಿದರೆ ಆಟೋಮೆಟಿಕ್ ಆಗಿ ಕನ್ನಡ ಭಾಷೆ ಕೂಡ ಇವತ್ತು ಬೆಳೆಯುತ್ತದೆ. ಆದ ಕಾರಣ ತಾವು ಇವತ್ತು ಮಕ್ಕಳು 1ನೇ ಕ್ಲಾಸಿಗೆ ನೀವು ಇಂಗ್ಲೀಷಲ್ಲಿ ಹಾಕಿದ್ದೀರಿ, ಆದರೆ ಕನ್ನಡ ಅಚ್ಚುಕಟ್ಟಾಗಿ ತಾವು ಕಲಿಸಿ ಅವರು ಕಲಿಸುವಂಥ ವ್ಯವಸ್ಥೆಗೆ ತಾವೆಲ್ಲರೂ ಕೂಡ ಬದ್ಧರಾಗಬೇಕು ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಶೈಕ್ಷಣಿಕ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ 2ನೇ ಐತಿಹಾಸಿಕವಾದ ತೀರ್ಮಾನ ಏನಂತೇಳಿ ಸರ್ಕಾರದ್ದು, ಇವತ್ತು ಈ ರಾಜ್ಯದಲ್ಲಿ ಬಹುಶಃ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತೇಳಿ ಒಂದು ಶಿಕ್ಷಣ ಸಂಸ್ಥೆ ಇವತ್ತು ಪ್ರಾರಂಭ ಆಗಿದೆ. ಒಂದು ಸರ್ಕಾರಿ ಸಂಸ್ಥೆಯಲ್ಲಿರುವಂತಹ 1ನೇ ಕ್ಲಾಸಿಂದ ಪ್ರಾರಂಭ ಆಗಿ 2nd PUC ತನಕವೂ ಕೂಡ ಒಂದೇ ಕಾಂಪೌಂಡಿನಲ್ಲಿ ಯಾವೆಲ್ಲ ಶಿಕ್ಷಣ ಸಂಸ್ಥೆ ಇದೆಯಾ ಅದನ್ನೆಲ್ಲವೂ ಕೂಡ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತೇಳಿ ಇವತ್ತು ಮರುನಾಮಕರಣ ಮಾಡಿ ಮುಂದಿನ ದಿನಗಳಲ್ಲಿ ಅಲ್ಲಿಗೆ ಬೇಕಾಗುವಂಥ ಕಟ್ಟಡ, ಬೇಕಾಗುವ ಶಿಕ್ಷಕ ವ್ಯವಸ್ಥೆ, ಇನ್ನಿತರ ಮೂಲಭೂತ ಸೌಕರ್ಯ ಕೊಡುವ ಸಂದರ್ಭದಲ್ಲಿ ಅದನ್ನು ಕೇಂದ್ರ ವಿದ್ಯಾಲಯ, ನವೋದಯ ಮಾದರಿ ರೀತಿಯಲ್ಲಿ ಅದನ್ನು ಬೆಳೆಸಿಕೊಂಡು ಹೋಗಿ ಒಂದು ಅತ್ಯುತ್ತಮವಾದ ಶಿಕ್ಷಣ ಕೊಡಲಿಕ್ಕೆ ಬಹುಶಃ ಇವತ್ತು ಈ ಒಂದು ಪಬ್ಲಿಕ್ ಸ್ಕೂಲ್ಗಳು ಇವತ್ತು ಪ್ರಾರಂಭ ಆಗ್ತದೆ. ನಮ್ಮ ಕ್ಷೇತ್ರದಲ್ಲಿ ಮೊಂಟೆಬದವ್ನಲ್ಲಿ ಇಲ್ಲಿಂದ ಬಹುಶಃ ಅಲ್ಲಿ ಅದನ್ನು ನಾವು ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದೇವೆ. ಈ ಎಲ್ಲ ಉದ್ದೇಶ ಏನಂತ ಹೇಳಿದರೆ, ಮಕ್ಕಳ ಭವಿಷ್ಯನ ಅತ್ಯಂತ ಉಜ್ವಲವಾಗಿ ಮಾಡಿಕೊಂಡು ನಿಮ್ಮ ಮಕ್ಕಳು ನಿಮ್ಮ ಆಸ್ತಿ ಮಾತ್ರ ಅಲ್ಲ, ಈ ಸಮಾಜ ಮತ್ತು ಈ ದೇಶದ ಆಸ್ತಿಯಾಗಿ ಮಾರ್ಪಡಿಸಲಿಕ್ಕೆ ಬೇಕಾಗುವಂಥ ಈ ಎಲ್ಲ ಯೋಜನೆ ನಾವು ಇವತ್ತು ಜಾರಿಗೆ ತರಲಿಕ್ಕೆ ಇವತ್ತು ಸರ್ಕಾರ ಇವತ್ತು ತೀರ್ಮಾನ ಮಾಡಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದ ಕಾರಣ ಸಿಕ್ಕಿದಂಥ ಅವಕಾಶದಲ್ಲಿ ತಾವೆಲ್ಲ ಇವತ್ತು ಹೆತ್ತವರು ಬಹುಶಃ ನಿಮ್ಮ ಮಕ್ಕಳನ್ನು ಸೇರಿಸಿದ್ದೀರಿ. ಶಿಕ್ಷಕರಿಗೆ ಸಂಪೂರ್ಣವಾದ ಸಹಕಾರ ತಾವು ಇವತ್ತು ಕೊಟ್ಟು ಅವರು ಅತ್ಯಂತ ಸತ್ವವಾಗಿ ಮುಂದೆ ತೆಗೆದುಕೊಂಡು ಹೋಗುವಂಥ ಅವಕಾಶ ಆಗಬೇಕು ಅಂತ ನಾನು ಪ್ರತಿಯೊಂದು ಹೆತ್ತವರಿಗೂ ಕೂಡ ನಾನು ಕೆಳಕ್ಕೆ ಹೇಳಲಿಕ್ಕೆ ಇಚ್ಛಿಸ್ತೇನೆ. ನಿಮ್ಮ ಮಕ್ಕಳ ಭವಿಷ್ಯ ಯಾರ ಕೈಯಲ್ಲಿದೆ ಅಂತ ಹೇಳಿದರೆ ಸರ್ಕಾರದ ಕೈಯಲ್ಲಿದ್ದರೆ ಸರ್ಕಾರ ಟೀಚರ್ನವ್ರು ಎಷ್ಟು ಮಾಡಲಿಕ್ಕೆ ಸಾಧ್ಯ ಅಷ್ಟು ಮಾಡ್ತಾರೆ. ಅಂತಿಮವಾಗಿ ನಿಮ್ಮ ಮಕ್ಕಳ ಭವಿಷ್ಯದ್ದು ನಿಮ್ಮ ಕೈಯಲ್ಲಿದೆ. ಟೀಚರ್ನವ್ರು ಇಲ್ಲಿ ಕಳಿಸಿ ಅವ್ರು ಶಾಲೆಗೆ ಬಂದಾಗ ಅವರ ಬ್ಯಾಗನ್ನು ನೀವು ಓಪನ್ ಮಾಡದಿದ್ದರೆ ಅವ್ರು ಹೇಗಾದರೂ ಓಪನ್ ಮಾಡೋದಿಲ್ಲ, ಪಕ್ಕದ ಮನೆಯನ್ನು ಬಂದು ಓಪನ್ ಮಾಡಿ ಕೊಡಲಿಕ್ಕೆ ಕೂಡ ಹೋಗುವುದಿಲ್ಲ. ಎಲ್ಲಿ ಟೀಚರ್ ನಿಮಗೆ ಎಲ್ಲಿ ಶಾಲೆಯಲ್ಲಿ ಕಳಿಸ್ತಾರ ಅವ್ರು ನಿಮ್ಮ ಮನೆಗೆ ಬಂದಂಥ ಸಂದರ್ಭದಲ್ಲಿ ಆ ಪುಸ್ತಕವನ್ನು ತೆಗೆದು ಬಹುಶಃ ಇವತ್ತು ಅವರಿಗೆ ಆದಷ್ಟು ಪ್ರೋತ್ಸಾಹ ಕೊಟ್ಟು ಅವ್ರಿಗೆ ಕಲಿಸಿ ಪ್ರಾರಂಭ ಮನೋಭಾವವನ್ನು ತಾವು ಮನೆಯಿಂದ ತಾವು ಪ್ರಾರಂಭ ಮಾಡಬೇಕು ಹೇಳಲಿಕ್ಕೆ ಬಯಸ್ತೇನೆ. ನೀವು ಆಲೋಚನೆ ಮಾಡ್ಬೋದು, ಯಾನೇ ಕಲಿತು ಜೋಕ್ಲಿ ಯಾರು ಇಂಚ ಕಲ್ತ್ಕೊಳ್ಳಿಕ್ಕೆ ಸ್ವಲ್ಪ ಇಂಜರಿ ಕೆಲವರಿಗೆ ಇರ್ಬೋದು, ಕಲಿಯೋದವರಿಗೆ ಟೆನ್ಷನ್ ಮಾಡಬೇಕಂತಿಲ್ಲ. ನನ್ನ ತಂದೆ ಶಾಸಕರಾಗಿದ್ದರು, ನನ್ನ ತಾಯಿ ಕಲಿತು ಬರೀ 4ನೇ ಕ್ಲಾಸ್ ಮಾತ್ರ ಕಡಬದಲ್ಲಿ, ಮತ್ತು ಮಂಗಳೂರಿಗೆ ಶಿಫ್ಟ್ ಆದರು. ಅಲ್ಲಿ ಮತ್ತೆ ಇಲ್ಲಿ ಶಾಲೆಗೆ ಹೋಗಲಿಲ್ಲ, ಅವತ್ತು ಕಲಿಸಲಿಲ್ಲ. ಟೀಚರ್ ಒಂದು ಮನೆಯಲ್ಲಿ ಕಲಿಸ್ತಾ ಇದ್ರು ಅವರಿಗೆ ಇಂಗ್ಲೀಷ್ ಮತ್ತು ಬೇರೆ, ಅವ್ರು 4th ಸ್ಟ್ಯಾಂಡರ್ಡ್ ಮಾತ್ರ ಕಲಿತದ್ದು. ಆದರೆ ನನಗೆ ಇವತ್ತು ಕೂಡ ನೆನಪಾಗ್ತದೆ, ನನ್ನನ್ನು ಬೆಳಿಗ್ಗೆ 4-5 ಗಂಟೆಗೆ ಎಬ್ಬಿಸಿ ಕಲಿ ಅಂತ ನನಗೆ ಜೋರು ಮಾಡ್ತಾಯಿದ್ರು. ಅದು ನಾನು ಕಲಿತು ನಾನು ಅಡ್ವೊಕೇಟ್ ಆಗ್ತೇನೆ, ಶಾಸಕನಾಗ್ತೇನೆ, ಈ ರಾಜ್ಯದ ಮಂತ್ರಿ ಆಗ್ತೇನೆ ಎಂಬ ಕನಸೇನು ಕಾಣಲಿಲ್ಲ. ಅದು ಓದಿಗೊಂದು ಶಕ್ತಿ ಇದೆ ಅಂತ ಗೊತ್ತಿತ್ತು. ಆಗ ನೀವು ಕೂಡ ನಿಮ್ಮ ಮಕ್ಕಳಿಗೆ ದೊಡ್ಡ ಪ್ರೋತ್ಸಾಹ ಕೊಡುವಂಥ ಹೆತ್ತವರು, ಶಿಕ್ಷಣಕ್ಕೆ ಸಂಬಂಧಪಟ್ಟಾಗೆ ಪ್ರೋತ್ಸಾಹ ಕೊಡುವಂಥ ಒಂದು ಹೆತ್ತವರಾಗಿ ನೀವು ಮೂಡಿ ಬರಬೇಕು. ನಿಮ್ಮ ಮಕ್ಕಳನ್ನು ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗಬೇಕು. ಬಹುಶಃ ಮುಂದಿನ 15 ವರ್ಷದಲ್ಲಿ ನಿಮ್ಮ ಎಲ್ಲ ಕಷ್ಟಗಳು ದೂರ ಆಗುವಂಥ ಅವಕಾಶ ಖಂಡಿತವಾಗಿಯೂ ಆಗ್ತದೆ. ಅದಕ್ಕಾಗಿ ಬಹುಶಃ ಇವತ್ತು ಇಂಗ್ಲೀಷ್ ಪ್ರಾರಂಭ ಮಾಡಿದೆ. ಯಾಕೆಂತ ಹೇಳಿದರೆ ಇವತ್ತು ನಮಗೆ ಹೇಗೆ ಮಕ್ಕಳು ಜೀವಿಸಬೇಕಂತ ಮುಖ್ಯ ಅಲ್ಲ, ಇವತ್ತಿನ ವಾತಾವರಣಕ್ಕೆ ಇವತ್ತು ಬಹುಶಃ ಮಕ್ಕಳಿಗೆ ಶಿಕ್ಷಣ ಅಗತ್ಯ ಅಲ್ಲ. ನಮ್ಮ ಮಕ್ಕಳು 2020 ಅಲ್ಲ 2050ಯಲ್ಲಿ ಯಾವ ರೀತಿ ಜೀವನ ಮಾಡುವಂಥ ಶಕ್ತಿ ಅವರಿಗೆ ಬರಬೇಕು, ಆಲೋಚನೆ ಮಾಡಿಕೊಂಡು ನಮ್ಮ ಶಿಕ್ಷಣ ಕೊಡಬೇಕು. ಇವತ್ತು ನನಗೆ ಕಷ್ಟ ಆಗ್ತದೆ, ನನಗೆ ಹಿಂದಿ ಕಲಿಯೋದೆ, ನನಗೆ ಹಿಂದಿ ನನಗೆ ನೆನಪಾಗ್ತದೆ. ನನಗೆ ಟೀಚರ್ ಎಷ್ಟೋ ನನಗೆ ಜೋರು ಮಾಡ್ತದೆ. ನಾನು 35% ಸಿಕ್ಕಿದ್ರೆ ಸಾಕಲ್ಲ, ಎಷ್ಟು ಬೇಕು ಮಿನಿಮಮ್ ಮಾರ್ಕ್ ಕಲಿಗಿದೆ, ಹಿಂದಿ ಯಾರಿಗೆ ಬೇಕಂತೇಳಿ ನಾನು ಬರೀ ಅಷ್ಟಕ್ಕೆ ಸೀಮಿತ ಆಗಿ ಒಂದು 30-40% ಮಾರ್ಕ್ಗೆ ಸೀಮಿತವಾಗಿ ಇದಕ್ಕೆ ಅಷ್ಟೊಂದು ಗಮನ ಕೊಡಲಿಲ್ಲ. ಅದನ್ನು ಓದಲಿಕ್ಕೆ ಹೋಗ್ಲಿಕ್ಕೆ ಬರೀ ನಾನು ಪಾಠ ಏನು ಕಲಿಸ್ತಿದ್ದರೆ ಅದಕ್ಕೆ. ಇವತ್ತು ನನಗೆ ನಮ್ಮ ರಾಜ್ಯ ಬಿಟ್ಟು, ನಮ್ಮ ಜಿಲ್ಲೆ ಬಿಟ್ಟು ನಾನು ಗುಲ್ಬರ್ಗ ಇರಲಿ, ಬೀದರ್ ಇರಲಿ, UP ಇರಲಿ, ಡೆಲ್ಲಿ ಇರಲಿ, ನಾನು ಅಲ್ಲಿ ಹೋದಂಥ ಸಂದರ್ಭದಲ್ಲಿ ನನಗೆ ಅವ್ರಿಗೆ ನನ್ನ ಭಾಷೆ ಅರ್ಥ ಆಗೋದಿಲ್ಲ, ಅವರ ಭಾಷೆ ನನಗೆ ಅರ್ಥ ಆಗೋದಂಥ ಪರಿಸ್ಥಿತಿ ಆಗುವಂಥ ವಿಚಾರ ಇವತ್ತು ಆಗ್ತದೆ. ನನಗೆ ಭಾಳಷ್ಟು ರಾಷ್ಟ್ರ ಮುಖಂಡರು ಹೇಳ್ತಾರೆ, ನಿನಗೇನಾದ್ರು ಹಿಂದಿ ಗೊತ್ತಿದ್ದೀನಿ ರಾಷ್ಟ್ರೀಯ ಮಟ್ಟದ ನಾಯಕ ಆಗ್ತಿದೆ ಅಂತೇಳಿ. ಬರೀ ಒಂದು ಭಾಷೆಯಿಂದ ನಮ್ಮ ಎಷ್ಟು ಬೆಳವಣಿಗೆ ಇರೋದು ಕುಂಠಿತವಾಗ್ತದೆ ಅಂತ ನಾವು ಇವತ್ತು ಆಲೋಚನೆ ಮಾಡೋ ವಿಚಾರಕ್ಕೆ ನಾವು ಒಂದೇ ಭಾಷೆಯಿಂದ ಮಾತ್ರ ನಮಗೆ ಆದಂಥ ತೊಂದರೆ ನಿಮ್ಮ ಮಕ್ಕಳಿಗೆ ಆಗಬಾರ್ದು.
ಈಗ ಬಹುಶಃ ಕನ್ನಡ ಇಂಗ್ಲೀಷ್ನಲ್ಲಿ ನಾವು ಜೀವನ ಮಾಡಿ ಸುಧಾರಿಸ್ಬೋದು. 2050 ಇಸ್ವಿ ಬರುವಾಗ ಇವರು ನಮ್ಮಷ್ಟು ದೊಡ್ಡವರಾದ ಸಂದರ್ಭದಲ್ಲಿ ಆವಾಗ ಈ ಏನೆಲ್ಲ ಭಾಷೆ ಬರ್ತದೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆವಾಗ ಈ ಬರೀ ನಮ್ಮ ಹಿಂದಿ, ಇಂಗ್ಲೀಷ್, ಉರ್ದು ಮಾತ್ರ ಅಲ್ಲ, ಆಗ ಫ್ರೆಂಚ್, ಫ್ರಾನ್ಸ್ ಎಂತ ನಮ್ಮ ಜಾಪನೀಸ್, ನಮ್ಮ ಅರಬಿಕ್ ಎಲ್ಲವೂ ಕೂಡ, ಯಾಕೆ ಇವರು ವಿಶ್ವಮಟ್ಟಕ್ಕೆ ಕಾಂಪಿಟೇಷನ್ ಆಗ್ತದೆ. ಮುಂದೆ ಒಂದು ಕಾಲ ಇತ್ತು, ನಿಮ್ಮ ಮಕ್ಕಳಲ್ಲಿ ಬರೀ ನಮ್ಮ ತಾಲೂಕು ಮಟ್ಟದಲ್ಲಿ ಕಾಂಪಿಟೇಷನ್ ಇತ್ತು ಅವರಿಗೆ. ಮತ್ತು ಜಿಲ್ಲಾ ಮಟ್ಟಕ್ಕೆ ಬಂತು, ಏನಾದರೂ ಒಂದು ಕೆಲಸಕ್ಕೆ ಹೋಗಬೇಕಾದ್ರೆ ಜಿಲ್ಲೆಯವರು ಬಂದು ಅಪ್ಲಿಕೇಶನ್ ಆಗ್ತಾಯಿದ್ರು. ಇವತ್ತಿದ್ದು ರಾಜ್ಯ ಮಟ್ಟಕ್ಕೆ ಬಂದಿದೆ. ಏನಾದರೂ ಒಂದು ಕೆಲಸಕ್ಕೆ ಅರ್ಜಿ ಹಾಕಿದರೆ ಗುಲ್ಬರ್ಗದವ್ರು ಬರ್ತಾನೆ, ಹೈದರಾಬಾದ್, ಇಲ್ಲಿ ನಮ್ಮ ಬೀದರ್ವ್ರು ಬರ್ತಾರೆ, ಎಲ್ಲ ಬಂದು ಕಾಂಪಿಟೇಷನ್ ಮಾಡ್ತಾರೆ. ನಿಮ್ಮ ಮಕ್ಕಳು ದೊಡ್ಡವರಾಗ ಬರೀ ರಾಜ್ಯ ಅಲ್ಲ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಕಾಂಪಿಟೇಷನ್ಗೆ ಬಂದು ನಿಮ್ಮ ಮಕ್ಕಳು ಕೂತ್ಕೊಂಡಾಗ ಶಕ್ತಿವಂತರಾಗಲಿಕ್ಕೆ ಆ ರೀತಿ ಆಲೋಚನೆ ಮಾಡಿಕೊಂಡು ತಮ್ಮ ಶಿಕ್ಷಣ ಕೊಡಲಿಕ್ಕೆ ತಾವೆಲ್ಲ ಬದ್ಧರಾಗಬೇಕಂತ ಕಾಲಕ್ಕೆ ಕೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಹೇಗೆ ನಾವು 2050ಗೆ ಆಲೋಚನೆ ಮಾಡಿಕೊಂಡು 50 ವರ್ಷ ಮುಂದಿನ ಶಿಕ್ಷಣ ಇಟ್ಟುಕೊಂಡು ಮಕ್ಕಳಿಗೆ ನಾವು ಶಿಕ್ಷಣ ಕೊಡ್ತೇವ, ಅದೇ ರೀತಿ 50 ಹಿಂದೆ ಕೂಡ ಆಲೋಚನೆ ನಾವು ಮಾಡಬೇಕು. ಮುಂದಿನ ಶಿಕ್ಷಣ ಜೊತೆಯಲ್ಲಿ 50 ವರ್ಷ ಹಿಂದೆ ಸಂಪ್ರದಾಯ, ಸಂಸ್ಕಾರ, ಪಾರಂಪರಿಕೆ, ಇತಿಹಾಸವನ್ನು ಅರ್ಥ ಮಾಡಿಕೊಂಡು ಅವರ ಮೈಗೂಡಿಸಿಕೊಳ್ಳುವಂಥ ವ್ಯವಸ್ಥೆ ನಮ್ಮ ಈ ಶಿಕ್ಷಣ ಸಂಸ್ಥೆಯಿಂದ ಇವತ್ತು ಮೂಡಿ ಬರಬೇಕು ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಮಗೆ ಬೇರೆ ಏನಿಲ್ಲ, ಈ ಒಂದು ಪ್ರತಿಯೊಂದು ಮಕ್ಕಳು ಕೂಡ ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗಬೇಕಂತ ಒಂದು ದೊಡ್ಡ ಇವತ್ತು ಕನಸು. ಈ ಒಂದು ಕುತ್ತಾರು ಮತ್ತು 300 ಗ್ರಾಮದ ಪ್ರತಿಯೊಂದು ಮನೆಯಲ್ಲಿ ಕೂಡ ಉತ್ತಮವಾದ ಇಂಜಿನಿಯರ್ ಆಗಬೇಕು, ಉತ್ತಮವಾದ ಅಡ್ವೊಕೇಟ್ ಆಗಬೇಕು, ಉತ್ತಮವಾದ ಪೊಲೀಸರು ಆಗಬೇಕು, ಉತ್ತಮವಾದ ಸಿ ಎ ಆಗಬೇಕು. ಅದೊಂದು ಕ್ರಾಂತಿಕಾರಿ ಬದಲಾವಣೆ ನಿಮ್ಮ ಮನೆಯಲ್ಲಿ ಬರೋ ಮೂಲಕ ಸಮಾಜದಲ್ಲಿ ಇವತ್ತು ಬದಲಾವಣೆ ತರುವಂಥ ಕೆಲಸ ಇವತ್ತು ಆಗಬೇಕಾಗ್ತದೆ. ನಾನು ಹಿಂದೆ ಕೂಡ ನಿಮಗೆ ಸತತವಾಗಿ ಹೇಳಿದ್ದೆ, ನೀವು ಇದ್ದಿರಲ್ಲ ಅಂತ ಗೊತ್ತಿಲ್ಲ. ನೋಡಿ, ದೇಶ ಬಲಿಷ್ಠ ಆಗಬೇಕಂದ್ರೆ ನೀವೆಲ್ಲರೂ ಕೂಡ ಮಾತಾಡ್ತೇವೆ. ದೇಶ ಬಲಿಷ್ಠವಾಗಬೇಕಾದ್ರೆ ನಾವು ಮಂತ್ರಿಗಳು ಮತ್ತು ಶಾಸಕರು ಬಲಿಷ್ಠ ಆದರೆ ಈ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯ ಇಲ್ಲ. ಪಾರ್ಲಿಮೆಂಟಲ್ಲಿ ಕೂತ್ಕೊಂಡ ಸಂಸದರ ಮತ್ತು ಪಾರ್ಲಿಮೆಂಟಲ್ಲಿ ಕೂತ್ಕೊಂಡ ಮಂತ್ರಿಗಳು ಬಲಿಷ್ಠರಾದರೂ ಕೂಡ ಈ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯ ಇಲ್ಲ. ಎ ಸಿ ರೂಮಲ್ಲಿ ಕೂತ್ಕೊಳ್ಳುವಂಥ IAS ಅಧಿಕಾರಿಗಳ ಮತ್ತು ಎ ಸಿ ರೂಮಲ್ಲಿ ಕೂತ್ಕೊಂಡ ವ್ಯಾಪಾರಸ್ಥರು ಬಲಿಷ್ಠರಾದರೂ ಕೂಡ ನಮ್ಮ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ದೇಶ ಬಲಿಷ್ಠವಾಗಬೇಕಾದ್ರೆ ಅದು ಕ್ಲಾಸ್ ರೂಮಲ್ಲಿ ಕಲಿಯುವಂಥ ವಿದ್ಯಾರ್ಥಿನಿಯರು, ಪ್ಲೇಗ್ರೌಂಡಲ್ಲಿ ಆಡುವಂಥ ವಿದ್ಯಾರ್ಥಿನಿಯರು ಬಲಿಷ್ಠವಾದಾಗ ಮಾತ್ರ ಈ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಾಗ್ತದೆ. ಆ ರೀತಿಯ ಶಿಕ್ಷಣ ಕೊಡದ ವ್ಯವಸ್ಥೆ ಬಹುಶಃ ನಿಮ್ಮಿಂದ ಆಗಬೇಕನ್ನ ಕಾಲಕ್ಕೆ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಕರ್ನಾಟಕ ಪಬ್ಲಿಕ್ ಸ್ಕೂಲ್ನ ಉದ್ದೇಶವು ಕೂಡ ಇವತ್ತು ಇದೇ ರೀತಿ ಆಗಿದೆ. ಒಂದೇ ಕಾಂಪೌಂಡ್ ಒಳಗಡೆ ಫಸ್ಟ್ ಸ್ಟ್ಯಾಂಡರ್ಡಿಂದ ಸೆಕೆಂಡ್ PUC ತನಕ ನಾವು ರೂಪಣೆ ಮಾಡಿಕೊಂಡು ಬಂದಂಥ ಸಂದರ್ಭದಲ್ಲಿ ಒಮ್ಮೆ ತಾಯಂದಿರಿಗೆ ಒಮ್ಮೆ ಒಂದು ಸಂಸ್ಥೆಗೆ ಹಾಕಿಬಿಟ್ಟು ಮತ್ತೆ ಟೆನ್ಷನ್ ಇಲ್ಲ, ಸೆಕೆಂಡ್ PUC ತನಕ ಕೂಡ ಟೆನ್ಷನ್ ಇಲ್ಲ. ಈಗೇನಿದೆ ಕುತ್ತಾರ್ನಲ್ಲಿ ಇಲ್ಲಿಂದ 1ನೇ ತನಕ 7ನೇ ತನಕ ಆಗಬೇಕು, ಇನ್ನು 8ನೇ ಹೋಗಿ ಬೇರೆ ಕಡೆ ಹೋಗಬೇಕು, 10ನೇ ತನಕ ಇನ್ನೊಂದು ಹೈಸ್ಕೂಲ್ ಕಾಲೇಜಿಗೆ ಹೋಗಬೇಕು. ಅದಾದ ಈ ಬಹಳಷ್ಟು ತಪ್ಪಿಸಲಿಕ್ಕೆ ಬೇಕಾಗಿ ಮತ್ತು ಎಲ್ಲ ಮೂಲಭೂತ ಸೌಕರ್ಯ ಕೂಡ ಅರ್ಥಂಬರ್ಥ ಆಗೋ ಸಂದರ್ಭದಲ್ಲಿ ಒಂದೇ ಕಡೆ ನಾವು ಇವತ್ತು ಅದನ್ನು ಮೈಗೂಡಿಸಿಕೊಂಡು ಬಂದರೆ ದೂರದ ಮಕ್ಕಳು ಕೂಡ ಆ ಶಾಲೆಗೆ ಹೋಗಲಿಕ್ಕೆ ವ್ಯವಸ್ಥೆ ಇವತ್ತು ಆಗ್ತದೆ. ಇವತ್ತು ಈ ರೀತಿಯ ಒಂದು ಮನೋಭಾವ ಮುಖಾಂತರ ಇವತ್ತು 2 ಕ್ರಾಂತಿಕಾರಿ ಯೋಜನೆಯನ್ನು ಇವತ್ತು ಸರ್ಕಾರ ಇವತ್ತು ತಂದಿದೆ. ಇವತ್ತು ನಾನು ಕೆಲಸದಲ್ಲಿ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಹೇಳಿದರು, ನಮಗೆ ಹಾಲ್ ಬಹುಶಃ ಇದಾಗಿದೆ, ಜಿಲ್ಲಾ ಪಂಚಾಯತ್ ಸದಸ್ಯರು ಬಂದಂಥ ಅನುದಾನ ಹಾಲ್ ಸ್ವಲ್ಪ ಇವತ್ತು ರಿಪೇರ್ ಮಾಡಿ ಇವತ್ತು ಕೊಟ್ಟಿದ್ದಾರೆ. ಸರ್ವ ಶಿಕ್ಷಣ ಇಲಾಖೆಯಿಂದ ಆ ಕಡೆ ಇವತ್ತು ಆಗಿದೆ. ಇಲ್ಲಿ ನಮಗೆ 2 ಸಂಬಂಧಪಟ್ಟಾಗೆ ಒಂದು ನಮ್ಮ ಹಿಂದಿಂದ ನೀರು ಹೋಗೋದು ಭಾಳಷ್ಟು ಸಮಸ್ಯೆ ಇನ್ನೂ ಕೂಡ ಬಗೆಹರಿಲಿಲ್ಲ. ಅದು ಬರದೆ ಇಲ್ಲಿ ಮಕ್ಕಳಿಗೆ ಮತ್ತು ಟೀಚರ್ಗೆ ಮತ್ತು ಹೆತ್ತವರಿಗೆ ಕಾಂಪೌಂಡ್ ಹಾಲ್ಗೂ ಕೂಡ ಬರಲಿಕ್ಕೆ ಇವತ್ತು ಸಮಸ್ಯೆ ಆಗ್ತದೆ. ಇನ್ನು ನಮ್ಮ ಸ್ಟೇಜ್ ಪಕ್ಕದ ಹಳೆ ಬಿಲ್ಡಿಂಗ್ ಕೂಡ ಇವತ್ತು ಸಂಪೂರ್ಣವಾಗಿ ಇವತ್ತು ಹದಗೆಟ್ಟಿದೆ. ಮತ್ತು ಇದ್ದಂಥ ಒಂದು ಮೂಲಭೂತ ಸೌಕರ್ಯ ಆಗಬೇಕಂತ ಕೆಲವು ಸಂದರ್ಭ ನಿಮ್ಮ ಶಾಲಾ ಸಮಿತಿಯ ಅಧ್ಯಕ್ಷ ಭಾರತಿಯವರು, ಮುಖ್ಯ ಶಿಕ್ಷಕರು ಮತ್ತು ಎಲ್ಲ ನಮ್ಮ ಗ್ರಾಮ ಪಂಚಾಯತಿನ ಸದಸ್ಯರುಗಳು ಬಹುಶಃ ಒಬ್ಬ ಬೇಡಿಕೆ ಇತ್ತು. ಅದಕ್ಕಾಗಿ ನಾನು ಈಗಾಗಲೇ ಬಹುಶಃ ಈ ಸಂಬಂಧಪಟ್ಟಾಗಿ ನಾನು ಈಗಾಗಲೇ ನಮ್ಮ ದೊಡ್ಡ ಕಂಪನಿಯ ಜೊತೆ ನಾನು ಈಗಾಗಲೇ ಮಾತಾಡಿದ್ದೇನೆ. ನಾನು ಇನ್ಫೋಸಿಸ್ನ ಮುಖ್ಯಸ್ಥರಿಗೆ ಮಾತಾಡಿದ್ದೇನೆ. ಈ ಒಂದಕ್ಕೆ ಸಂಪೂರ್ಣವಾಗಿ 2 ಕೋಟಿ ರೂಪಾಯಿಯಲ್ಲಿ ಸಂಪೂರ್ಣ ಬಿಲ್ಡಿಂಗನ್ನು ಸಂಪೂರ್ಣ ರಿಸ್ಟ್ರಕ್ಚರ್ ಮಾಡಲಿಕ್ಕೆ ಕೇಳಿದ್ದೇನೆ. ಅವರು ನಮಗೆ ಮೌಖಿಕವಾಗಿ ಒಪ್ಪಿದ್ದಾರೆ, ನೀವು ನನಗೆ ಇನ್ಸ್ಪೆಕ್ಷನ್ ಮಾಡಿಸಿ ಕೊಡಿಕಾದರೆ ಅವ್ರು ನಾನು ನೋಡ್ತೀನಿ ಅಂತೇಳಿ. ಬಹುಶಃ ಆದರೆ ಒಂದು ಶಾಶ್ವತವಾಗಿ ಇವತ್ತು ನಿಮ್ಮೆಲ್ಲ ಸಮಸ್ಯೆಗೆ ಬಗೆಹರಿಸಲಿಕ್ಕೆ ಅದು ನನ್ನ ಕೆಲಸದಿಂದ ನನ್ನ ಪ್ರಯತ್ನ ಮಾಡ್ತೇನೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕೆ ನೀವು ನನ್ನ ಸ್ಥಾನದಲ್ಲಿ ಅದೊಂದು ಶಕ್ತಿ ತಾವೆಲ್ಲರೂ ಈ ಊರಿನವ್ರು ನನಗೆ ಕೊಡುವಂಥ ಕೆಲಸ ತಾವು ಇವತ್ತು ಮಾಡಿದ್ದೀವಿ. ಅದೇ ರೀತಿ ಮೊನ್ನೆ ಟೀಚರ್ ಕೇಳಿದ ಸಂದರ್ಭದಲ್ಲಿ ಆ ಶಾಲೆಗೆ ಮತ್ತು ನಿಮ್ಮ ಸ್ಟೆಪ್ಗೆ ನಾನು ವಿಶೇಷವಾಗಿ 10 ಲಕ್ಷ ರೂಪಾಯಿ ಈ ಶಾಲೆ ಅಭಿವೃದ್ಧಿಗೆ ನಾನು ಈಗಾಗಲೇ ಬಿಡುಗಡೆ ಮಾಡಿದ್ದೇನೆ. ಅದಕ್ಕೆ ಯಾವ ರೀತಿ ಮಾಡಬೇಕೆಲ್ಲ ಇಂಜಿನ್ ಕಳಿಸ್ತೇನೆ. ನಿಮ್ಮ ಕೆಲ ಅಭಿಪ್ರಾಯ ಹೇಳಿ, ನಾನು ಕೂಡ ಕೆಲ ಅಭಿಪ್ರಾಯ ಹೇಳಿದ್ದೇನೆ. ಅದು ನೋಡಿಕೊಂಡು ಯಾವುದು ಮಕ್ಕಳಿಗೆ ಮತ್ತು ಯಾವುದು ಹೆತ್ತವರಿಗೆ ಉಪಕಾರ ಆಗ್ತದೆ
ಆ ಕೆಲಸವನ್ನು ನಾವು 10 ಲಕ್ಷ ರೂಪಾಯಿ ನಾವು ಕೈಗುತ್ತಿ ಅತಿ ಶೀಘ್ರದಲ್ಲೇ ಕೈಗುತ್ತಿಗೊಳ್ಳದ ಕೆಲಸ ನಾವು ಮಾಡುವಂಥ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಕುತ್ತಾರ ಜಂಕ್ಷನ್ ಇವತ್ತು ಮಾದರಿ ಅಭಿವೃದ್ಧಿ ಆಗುವಂಥ ಜಂಕ್ಷನ್ ಇವತ್ತು ಆಗಿದೆ ಈ ಪ್ರದೇಶ. ಅದಕ್ಕಾಗಿ ಬಹುಶಃ ಎಲ್ಲರೂ ಕೂಡ ಇವತ್ತು ಸಹಕಾರ ಕೊಡೋ ಕೆಲಸ ಇವತ್ತು ಆಗಬೇಕು. ತಮ್ಗೆ ಗೊತ್ತಿದೆ 3-4 ವರ್ಷಗಳ ಹಿಂದೆ ಇಲ್ಲಿ ನಡೆದಾಡಲಿಕ್ಕೆ ಸಾಧ್ಯ ಇದೆ. ಮಳೆಗಾಲದಲ್ಲಿ ಇಷ್ಟು ದೊಡ್ಡ ರಸ್ತೆಯಾಗಿ ಎಲ್ಲ ಕಡೆ ಮಣ್ಣಾಗಿ ನೀರು ತೋಡಲ್ಲಿ ನಿಂತು ಆ ತೋಡ ರಿಪೇರ್ ಮಾಡಿ ರಸ್ತೆಯನ್ನು ಅಗಲೀಕರಣಗೊಳಿಸಿ ಇನ್ನಿತ ಬಹುತೇಕ ಎಲ್ಲ ಕಳೆದ 3 ವರ್ಷ 4 ವರ್ಷಗಳ ಮಧ್ಯೆ ಈಗಲೇ ಭಾಳಷ್ಟು ದೊಡ್ಡ ಬದಲಾವಣೆ ಇವತ್ತು ತಂದು ನಿಲ್ಲಿಸುವಂಥ ಅವಕಾಶ ಆಗಿದೆ. ಅದು ಮಾತ್ರ ಅಲ್ಲ, ಈಗಾಗಲೇ ಈ ಒಂದು ರಸ್ತೆಗೆ ಎಲ್ಲಿ ತನಕ ನಾವು ಕೆಲಸ ನಾನು ಬಹುಶಃ ದೇರ್ಲಕಟ್ಟೆಯಿಂದ ಹಿಡಿದು ನಿಮ್ಮ ಏನಪ್ಪ ಈಗ ಕಣ ಕೂಡ ಇವತ್ತು 10 ಕೋಟಿ ರೂಪಾಯಿಯಲ್ಲಿ ಚತುಷ್ಪಥ ರಸ್ತೆ ನಾನು ಖುದ್ದು ನಮ್ಮ ರಾಜ್ಯ ಸರ್ಕಾರದ ಅನುದಾನ ನೀವು ಕೊಟ್ಟಂಥ ಮತದ ಮತ್ತು ಶಕ್ತಿಯ ಮುಖಾಂತರ ಕೆಲಸ ಮಾಡಿಸಿದ್ದೇವೆ. ಇದನ್ನು ತೊಕ್ಕೋಡು ತನಕ ಮುಟ್ಟಿಸ್ಬೇಕಂತ ಹೇಳಿ ಮತ್ತು ನಮ್ಮ ಕಣಜ ತನಕ ಯೂನಿವರ್ಸಿಟಿ ತನಕ ಗಡು ತನಕ ಮುಟ್ಟಿಸ್ಬೇಕಂತ ಹೇಳಿ ಈಗಾಗಲೇ ಮತ್ತೆ 30 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಆಗಿದ್ದುಕೊಂಡು ಮುಂದಿನ ತಿಂಗಳು ಈ ರಸ್ತೆ ಕೂಡ ಚತುಷ್ಪಥ ರಸ್ತೆಯಾಗಿ ಇವತ್ತು ನಿರ್ಮಾಣ ಮಾಡಲಿಕ್ಕೆ ಇವತ್ತು ಕೆಲಸ ಇವತ್ತು ಪ್ರಾರಂಭ ಮಾಡ್ತಾ ಇದ್ದೇವೆ. ಅದನ್ನು ತೊಕ್ಕೋಟಿಂದ ಹಿಡಿದು ನೇರವಾಗಿ ನಿಮ್ಮ ಯೂನಿವರ್ಸಿಟಿ ತನಕ ನಾಟಕಲ್ ಜಂಕ್ಷನ್ ತನಕ ಕೂಡ ಚತುಷ್ಪಥ ರಸ್ತೆಯಾಗಿ ಇವತ್ತು ಪರಿವರ್ತನೆ ಆಗಿ ಈ ಪ್ರದೇಶಕ್ಕೆ ಬರುವವರಿಗೆ ಯಾವುದೇ ಅಡೆತಡೆ ಇಲ್ಲದೆ ಮಂಗಳೂರಿಂದ 10-15 ನಿಮಿಷದಲ್ಲಿ ಮುಟ್ಟುವಂಥ ವ್ಯವಸ್ಥೆ. ನಮ್ಮ ಉದ್ದೇಶ ಏನು, ಈ ಹಳ್ಳಿಯವರು ಯಾಕೆ ಪೇಟೆಗೆ ಹೋಗ್ತಾರೆ, ಯಾಕೆಂದರೆ ಇಲ್ಲಿಂದ ಏನು ಹೋಗಲಿಕ್ಕೆ ಇಲ್ಲಿ ಮೂಲಭೂತ ಸೌಕರ್ಯ ಇಲ್ಲ. ಇಲ್ಲಿಂದ ನೀವು ಕೆಲಸಕ್ಕೆ ಹೋಗೋದು ಮಂಗಳೂರಿಗೆ, ಶಾಲೆಗೆ ಮಕ್ಕಳು ಹೋಗೋದು ಮಂಗಳೂರಿಗೆ, ಕಾಲೇಜಿಗೆ ಹೋಗೋದು ಮಂಗಳೂರಿಗೆ. ಆವಾಗ 3/4 ಗಂಟೆ 1 ಗಂಟೆ ತಗೊಂಡು ಈ ಸಮಯಕ್ಕೆ ಅಲ್ಲಿ ಹೋಗಿ ಬಾಡಿಗೆ ಇಲ್ಲಿ ಬಿಟ್ಟು ಅಲ್ಲಿ ಮನೆಯಲ್ಲಿ ಕೆಲಸ ಮಾಡ್ತಾರೆ. ನಾವು ಇಲ್ಲಿಂದ ನೇರವಾಗಿ 15-20 ನಿಮಿಷದಲ್ಲಿ ಮಂಗಳೂರಿಗೆ ಮುಟ್ಟುವಂಥ ವ್ಯವಸ್ಥೆ ನಾವು ಮಾಡಿದರೆ ಮಂಗಳೂರಿನವ್ರು ಬಂದು ಇಲ್ಲಿ ನಿಲ್ತಾರೆ. ಇಲ್ಲಿ ಅವ್ರು ಯಾರು ಕೂಡ ಗ್ರಾಮ ಬಿಟ್ಟು ಹೋಗಲಿಕ್ಕೆ ಸಾಧ್ಯ ಇಲ್ಲ. ಆ ಉದ್ದೇಶದಿಂದ ಉತ್ತಮವಾದ ಸಂಪರ್ಕ ಮತ್ತು ಇವತ್ತು ಆ ಒಂದು ಉದ್ದೇಶಕ್ಕೆ ನಾವು ಇವತ್ತು ಕೊಡುವಂಥ ವ್ಯವಸ್ಥೆ ಕೂಡ ಇವತ್ತು ಆಗಿದೆ. ಅದಲ್ಲದೆ ನೀವು ಮುಂಚೆ ಒಂದು ತಾಲೂಕು ಆಫೀಸ್ ಹೋಗಬೇಕಾದ್ರೆ ಮಂಗಳೂರಿಗೆ ನೀವು ಹೋಗಬೇಕು. ಇಡೀ ಉಳ್ಳಾಲವನ್ನೇ ತಾಲೂಕಾಗಿ ಪರಿವರ್ತನೆ ಮಾಡಿ ಬಹುಶಃ ಇವತ್ತು ಅತಿ ಶೀಘ್ರದಲ್ಲೇ ತಾಲೂಕು ಕಚೇರಿ ಕೂಡ ಇವತ್ತು ಮುಂದಿನ ದಿನಗಳಲ್ಲಿ ನಾಟಕಲ್ನಲ್ಲಿ ತಹಶೀಲ್ದಾರ್ ಕಚೇರಿ ಇವತ್ತು ಪ್ರಾರಂಭ ಆಗ್ತದೆ. ಮತ್ತು ನೋಡಿಕೊಂಡು ತಾಲೂಕು ಆಫೀಸ್, ರೆವೆನ್ಯೂ ಆಫೀಸ್, RTO ಆಫೀಸ್, ನಮ್ಮ ಕೋರ್ಟು, ಫೈರ್ ಸ್ಟೇಷನ್ ಎಲ್ಲವೂ ಕೂಡ ಬೇರೆ ಬೇರೆ ಕ್ಷೇತ್ರದ ಬೇರೆ ಬೇರೆ ಕಡೆಗೆ ಬಂದು ಅತ್ಯಂತ ಅಭಿವೃದ್ಧಿ ಕ್ಷೇತ್ರವಾಗಿ ಪರಿವರ್ತನೆ ಮಾಡಲಿಕ್ಕೆ ಏನಾದಾಗಿದ್ದರೆ ಅದು ನೀವು ಕೊಟ್ಟಂಥ ಮತದೊಂದು ಶಕ್ತಿ ಅಂತ ನಾನು ಹೇಳಲಿಕ್ಕೆ ನಾನು ಭಾವಿಸಿ ನಿಮಗೆಲ್ಲ ನನ್ನ ವಿಶೇಷವಾದ ಕೃತಜ್ಞ ಮತ್ತು ಧನ್ಯವಾದ ನಾನು ಸಲ್ಲಿಸಲಿಕ್ಕೆ ಇಚ್ಛಿಸುವಂಥದ್ದು. ಆದ ಕಾರಣ ಇವತ್ತು ಇಂಗ್ಲೀಷ್ ಮೀಡಿಯಂ ಫಸ್ಟ್ ಸ್ಟಾರ್ಟ್ ಆಗಿದೆ. ಅದರಂತೂ ನೀವೆಲ್ಲ ಟೀಚರ್ವರಿಗೆ ಬಿಟ್ಟರೆ ಆಗೋದಿಲ್ಲ. ಹಿಂದಿನ ಶಾಲೆ ಪ್ರಾರಂಭ ಮಾಡುವಾಗ ಬರೀ ಸರ್ಕಾರ ಪರ್ಮಿಷನ್ ಕೊಡ್ತಿತ್ತು. ಆಗ ಊರಿನಲ್ಲಿ ದೊಡ್ಡ ಆರ್ಥಿಕವಾದ ಸ್ಥಿತಿ ಇಲ್ಲದಿದ್ದರೂ ಕೂಡ ಎಲ್ಲರ ಕಷ್ಟದಲ್ಲಿ ಕೂಡ ಊರವರೆಲ್ಲ ಸೇರಿ ಏನು ಸಾಧ್ಯತೆ ಮಾಡಿಕೊಂಡು ಸಂಪೂರ್ಣವಾಗಿ ಭಾಗವಹಿಸಿ ಆ ಶಾಲೆಯನ್ನು ಹಂತಕ್ಕೆ ತಗೊಂಡು ಹೋಗಲಿ ಎಲ್ಲರೂ ಕೂಡ ಪ್ರಯತ್ನ ಮಾಡ್ತಾಯಿದ್ರು. ಈಗ ಆರ್ಥಿಕವಾಗಿ ಸಾಧಾರಣ ಎಲ್ಲರೂ ಕೂಡ ಸ್ಥಿತಿವಂತರಿದ್ದಾರೆ, ಇಲ್ಲ ಅಂತ ಹೇಳಿಕ್ಕೆ ಆಗೋದು. ಸಾಧಾರಣ AC ಇಲ್ಲದವರ ಮನೆ ಬಲ ಕಡಿಮೆ ಇಲ್ಲ ಅಂತ ನನ್ನ ಕೂಡ ನಾನು ಬಿಟ್ಟರೆ ಭಾಷೆ ಇವತ್ತು ಇಲ್ಲ ನೀವು ಹಾಕಲಿಲ್ಲ ಅಷ್ಟೇ ನಮ್ಮ ಹಾಗೆ ಇದು ಅಭ್ಯಾಸ ಆಗಬಾರ್ದು ಅಂತ. ಇವತ್ತು TV ಇಲ್ಲದ ಮನೆ ಇಲ್ಲ, TV ಇಲ್ಲ ಉಂಟಲ್ಲ, ನನ್ನಲ್ಲಿ TV ಇಲ್ಲ. ಸೊ TV ಇಲ್ಲದ ಮನೆ ಇಲ್ಲ, AC ಇಲ್ಲದ ಕಡೆ ಇರ್ಬೋದು ಕಡಿಮೆ, ಮೊಬೈಲ್ ಇಲ್ಲದವ್ರು ಯಾರಿಲ್ಲ. ಎಲ್ಲ ಕೈಲಿ ಒಂದು ಮೊಬೈಲ್ ಉಂಟು, 2 ಉಂಟಾ, 2 ಇದೆ ಈಗ. ಆದ ಕಾರಣ ನೀವು ಶಾಲೆಯ ಅಭಿವೃದ್ಧಿಯಲ್ಲಿ ನಿಮಗೆ ಭಾಗವಹಿಸಲಿಕ್ಕೆ ಆಗದಂಥ ಪರಿಸ್ಥಿತಿ ಇಲ್ಲ. ಕನಿಷ್ಠ ನೀವು ಊರ ಶಾಲೆ ನಿಮ್ಮ ಮಕ್ಕಳು ಕಲಿಯದಿರೋದಿರ್ಬೋದು, ಅದು ನಿಮ್ಮ ಊರ ಶಾಲೆ ಅಂತ ಹೇಳಿ ಒಂದು ಆಲೋಚನೆ ಪ್ರತಿಯೊಂದು ಇದಕ್ಕೆ ಇರಬೇಕು. ಇಲ್ಲಿ ಭಾಗವಹಿಸಬೇಕು. ಈ 1ನೇ ಇಷ್ಟಪಟ್ಟದನ್ನು ನಾವು ಏನು ಇದಕ್ಕೆ ಸ್ವಲ್ಪ ಜಾಸ್ತಿ ಕೊಡ್ಬೋದು. ಈಗ 1ನೇಯಲ್ಲಿ ಪ್ರಾರಂಭ ಆಗಿದೆ. ನಿಮ್ಮ ಹತ್ರ ನರ್ಸರಿ ಇವತ್ತು ಇಲ್ಲ, LKG ಇವತ್ತು ಇಲ್ಲ. LKGಗೆ ಮಕ್ಕಳನ್ನು ಬೇರೆ ಕಡೆಗೆ ಹಾಕುವಂಥ ಪರಿಸ್ಥಿತಿ ಆಗಿದೆ. ಅದೇ ನಾನು ಹೇಳಿದಲ್ಲಿ ಏನಾಗಿದೆ ದೇರ್ಲಕಟ್ಟೆಯಲ್ಲಿ ಆಗಿದ್ದರು. ನೀವೇನಾದೊಂದು ಕ್ಲಾಸ್ ರೂಮ್ ರಿಪೇರ್ ಮಾಡೋದು ಕ್ಲಾಸ್ ರೂಮ್ ಇದ್ದರೆ ನೀವು ಬರುವ ವರ್ಷಕ್ಕೆ ಪ್ಲ್ಯಾನ್ ಮಾಡಿ ಒಂದು ಟೀಚರನ್ನು ನೀವೇ ಅಪಾಯಿಂಟ್ಮೆಂಟ್ ಮಾಡಿ ಒಂದು ಆಯ್ಕೆ ಮಾಡಿದರೆ ಒಂದು ಪ್ರಾರಂಭ ಮಾಡಿ ಮಕ್ಕಳಿಗೂ ಪ್ರಯೋಜನ ಆಗ್ತದೆ. ಅದ್ರ ಜೊತೆ ಅಂಗನವಾಡಿಯನ್ನು ಕೂಡ ತಾವು ಅಭಿವೃದ್ಧಿಪಡಿಸುವಂಥ ವಿಚಾರ ಇವತ್ತು ಮಾಡಬೇಕಾಗ್ತದೆ. ಅದಕ್ಕೆ ನೀವು ಊರಿನವರು ಈ ಶೈಕ್ಷಣಿಕ ವಠಾರದಲ್ಲಿ ತಾವು ಊರಿನವರು ತಮ್ಮ ಎಲ್ಲ ಸಂಪೂರ್ಣವಾದ ಸಹಕಾರ ಕೊಡಬೇಕು ಅಂತ ನಾನು ನಿಮ್ಮ ಹತ್ರ ಕಳಕಳಿಯಿಂದ ಕೇಳಲಿಕ್ಕೆ ನಾನು ಇವತ್ತು ಬಯಸುವಂಥ ವಿಚಾರ ನಾನು ಇವತ್ತು ಮಾಡ್ತೇನೆ.
E for egg, E for elephant, F for fox, Thank you. Good students, okay?